ನಮಸ್ತೆ ಗೆಳೆಯರೇ, ನೀವೆಲ್ಲರೂ ಹೇಗಿದ್ದೀರಾ? ನಿಖಲು ಮಾತೆಲ್ಲ ಎಂಚೊಲ್ಲರ್ ನಮ್ಮ ದುಣಿಪು ಯೂಟ್ಯೂಬ್ ಚಾನೆಲ್ಗೆ ನಿಮ್ಗೆಲ್ರಿಗೂ ಆತ್ಮೀಯವಾದ ಸ್ವಾಗತ. ಬಂಧುಗಳೇ, ತುಳು ಭಾಷೆ ಜಗತ್ತಿನ ಅತ್ಯಂತ ಹಳೆಯ ದ್ರಾವಿಡ ಭಾಷೆಗಳಲ್ಲಿ ಒಂದು. ತುಳು ಭಾಷೆಯನ್ನು ಕಲಿಯುವುದಂದ್ರೆ ಒಂದು ಶ್ರೀಮಂತ ಸಂಸ್ಕೃತಿಯ ಬಾಗಿಲನ್ನು ತೆರೆದ ಹಾಗೆ. ಕರಾವಳಿಯ ಯಕ್ಷಗಾನ, ದೈವಾರಾಧನೆ, ಭೂತಕೋಲ ಮತ್ತು ಇಂತಹ ವಿಶಿಷ್ಟ ಆಚರಣೆಗಳು ಅರ್ಥವಾಗುವುದು ತುಳು ಭಾಷೆಯನ್ನು ಮಾತಾಡಿದಾಗ ಮಾತ್ರ. ಇದು ಕೇವಲ ಒಂದು ಭಾಷೆ ಅಲ್ಲ, ಇಲ್ಲಿನ ಜನರ ಭಾವನೆ ಮತ್ತು ಪ್ರೀತಿ. ಗೆಳೆಯರೇ, ಕಳೆದ ವಿಡಿಯೋದಲ್ಲಿ 100ರವರೆಗಿನ ಸಂಖ್ಯೆಗಳಿಗೆ ತುಳು ಭಾಷೆಯಲ್ಲಿ ಎಂತ ಹೇಳ್ತಾರೆ ಅಂತ ಕಲ್ತಿದ್ದೇವೆ. ಇವತ್ತು ಅದರ ಮುಂದುವರಿಕೆಯ ಭಾಗವನ್ನು ನೋಡೋಣ. 100ಕ್ಕೆ ತುಳುವಲ್ಲಿ ಎಂತ ಹೇಳುವುದಂತ ನಿಮಗೆ ಆಲ್ರೆಡಿ ಗೊತ್ತಿದೆ, ನೂದು ಅಂತ ಹೇಳ್ತಾರೆ. ಇವತ್ತು ಮೇನ್ ಫಿಗರ್ಸ್ ಬಗ್ಗೆ ನೋಡೋಣ. 100 ಆದ್ಮೇಲೆ 150. 150ಕ್ಕೆ ತುಳುವಲ್ಲಿ ನೂತ ಐವ ಅಂತ ಹೇಳ್ತಾರೆ. 150ಕ್ಕೆ ತುಳುವಲ್ಲಿ ನೂತ ಐವ ಅಂತ ಹೇಳ್ತಾರೆ. ಹಾಗೆಯೇ 200ಕ್ಕೆ ತುಳುವಲ್ಲಿ ಇರ್ನೂದು ಅಂತ ಹೇಳ್ತಾರೆ. 200ಕ್ಕೆ ತುಳುವಲ್ಲಿ ಇರ್ನೂದು ಅಂತ ಹೇಳ್ತಾರೆ. ಹಾಗೆ 250ಕ್ಕೆ ತುಳುವಲ್ಲಿ ಇರ್ನುತ್ತೈವ ಅಂತ ಹೇಳ್ತಾರೆ. 250ಕ್ಕೆ ತುಳುವಲ್ಲಿ ಇರ್ನುತ್ತೈವ ಅಂತ ಹೇಳ್ತಾರೆ. ಹಾಗೆ 300ಕ್ಕೆ ತುಳುವಲ್ಲಿ ಮುನ್ನೂದು ಅಂತ ಹೇಳ್ತಾರೆ. 300ಕ್ಕೆ ತುಳುವಲ್ಲಿ ಮುನ್ನೂದು ಅಂತ ಹೇಳ್ತಾರೆ. 350ಕ್ಕೆ ತುಳುವಲ್ಲಿ ಮುನ್ನೂತ್ತೈವ ಅಂತ ಹೇಳ್ತಾರೆ. 350ಕ್ಕೆ ತುಳುವಲ್ಲಿ ಮುನ್ನೂತ್ತೈವ ಅಂತ ಹೇಳ್ತಾರೆ. ಮುಂದೆ 400ಕ್ಕೆ ತುಳುವಲ್ಲಿ ನಾಲ್ನೂದು ಅಂತ ಹೇಳ್ತಾರೆ. 500ಕ್ಕೆ ತುಳುವಲ್ಲಿ ಐನೂದು ಅಂತ ಹೇಳ್ತಾರೆ. 600ಕ್ಕೆ ತುಳುವಲ್ಲಿ ಆಜಿನೂದು ಅಂತ ಹೇಳ್ತಾರೆ. ಹಾಗೆ 700ಕ್ಕೆ ತುಳುವಲ್ಲಿ ಏಳ್ನೂದು ಅಂತ ಹೇಳ್ತಾರೆ. 800ಕ್ಕೆ ಎನ್ಮನೂದು ಅಂತ ಹೇಳ್ತಾರೆ. 800ಕ್ಕೆ ಎನ್ಮನೂದು ಅಂತ ಹೇಳ್ತಾರೆ. 900ಕ್ಕೆ ಒರ್ಂಬನೂದು ಅಂತ ಹೇಳ್ತಾರೆ. 900ಕ್ಕೆ ಒರ್ಂಬನೂದು ಅಂತ ಹೇಳ್ತಾರೆ. ಹಾಗೆ 1000ಕ್ಕೆ ಒಂಜಿ ಸಾರ ಅಂತ ಹೇಳ್ತಾರೆ. 1000ಕ್ಕೆ ಒಂಜಿ ಸಾರ ಅಂತ ಹೇಳ್ತಾರೆ. ಹಾಗೆ ಮುಂದೆ 2000 ಬೇಡ, 1500ಕ್ಕೆ ಒಂಜರೆ ಸಾರ ಅಂತ ಹೇಳ್ತಾರೆ. 1500ಕ್ಕೆ ಒಂಜರೆ ಸಾರ ಅಂತ ಹೇಳ್ತಾರೆ. ಹಾಗೆ 2000ಕ್ಕೆ ರಡ್ಡು ಸಾರ ಅಂತ ಹೇಳ್ತಾರೆ. 2000ಕ್ಕೆ ರಡ್ಡು ಸಾರ. 2500ಕ್ಕೆ ರಡ್ಡರೆ ಸಾರ ಅಥವಾ ರಡ್ಡು ಸಾರ ತೈನುದು. 2500ಕ್ಕೆ ರಡ್ಡರೆ ಸಾರ ಅಥವಾ ರಡ್ ಸಾರ ತೈನುದು. ಹೀಗೆ ಮುಂದುವರಿತಾ ಹೋಗ್ತದೆ. ಹಾಗೆ 3000ಕ್ಕೆ ಮೂಜಿ ಸಾರ, 4000ಕ್ಕೆ ನಾಲ್ ಸಾರ, 5000ಕ್ಕೆ ಐನ್ ಸಾರ, 6000ಕ್ಕೆ ಆಜಿ ಸಾರ, 7000ಕ್ಕೆ ಏಳ್ ಸಾರ, 8000ಕ್ಕೆ ಎನ್ಮ ಸಾರ, 9000ಕ್ಕೆ ಒರ್ಂಬ ಸಾರ, 10,000ಕ್ಕೆ ಪತ್ತು ಸಾರ. ಬಂಧುಗಳೇ, ಸಂಖ್ಯೆಗಳು ಹೀಗೇನೆ ಮುಂದುವರಿತದೆ. 10,000ಕ್ಕೆ 10 ಸಾರ, 20,000ಕ್ಕೆ 20 ಸಾರ, 30,000ಕ್ಕೆ 30 ಸಾರ, 40,000ಕ್ಕೆ 40 ಸಾರ, 50,000ಕ್ಕೆ 50 ಸಾರ, 60,000ಕ್ಕೆ ಅಜಿಪ ಸಾರ, 70,000ಕ್ಕೆ ಎಲ್ಪ ಸಾರ, 80,000ಕ್ಕೆ ಎನ್ಪ ಸಾರ, 90,000ಕ್ಕೆ ಸೊನ್ಪ ಸಾರ, 1,00,000ಕ್ಕೆ ಒಂಜಿ ಲಕ್ಷ. ಗೆಳೆಯರೇ, ನೀವು ಕರಾವಳಿ ಭಾಗದ ಜನರ ಜೊತೆ ಇಲ್ಲಿನ ಮೂಲ ಭಾಷೆಯಲ್ಲಿ ಮಾತನಾಡಿದಾಗ ಅವರು ನಿಮ್ಮನ್ನು ತುಂಬಾ ಆಪ್ತರನ್ನಾಗಿ ಸ್ವೀಕರಿಸ್ತಾರೆ ಮತ್ತು ಇದು ನಿಮಗೆ ಕೆಲಸ ಅಥವಾ ವ್ಯವಹಾರಗಳಲ್ಲಿ ಕೂಡ ತುಂಬಾ ಸಹಕಾರಿಯಾಗ್ತದೆ. ಒಂದು ಹಳೆಯ ದ್ರಾವಿಡ ಭಾಷೆಯನ್ನು ಕಲಿಯುವುದು ನಿಮ್ಮ ವ್ಯಕ್ತಿತ್ವಕ್ಕೊಂದು ಹೊಸ ಶ್ರೀಮಂತಿಕೆಯನ್ನು ನೀಡುತ್ತದೆ. ಬಂಧುಗಳೇ, ಮುಂದಿನ ವಿಡಿಯೋದಲ್ಲಿ ನಾನು ನಿಮ್ಗೊಂದು ಹೊಸ ವಿಷಯದೊಂದಿಗೆ ಸಿಗ್ತೀನಿ. ಸೋಲ್ಮೇಲು.